ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ಬದ್ರಿನಾಥ್ ಟೆಂಪಲ್ಗೆ ಟ್ರಾವೆಲಿಂಗ್ ಮಾಡೋದು. ಬದ್ರಿನಾಥ್ ಟೆಂಪಲ್ ಬಗ್ಗೆ ಇವತ್ತು ಮಾತಾಡೋದು. ಬನ್ನಿ. ನನಗೆ ಗುಡ್ಡೆಗೆ ಬರುವ ಒಂದು ದೊಡ್ಡ ನವಿಲುಗರಿ ಸಿಕ್ಕಿದ್ದು. ಅದಕ್ಕೆ ಇದು ಇಲ್ಲ, ದೊಡ್ಡ ಒಂದು ನವಿಲುಗರಿ. ತುಂಬ ನವಿಲುಂಟು. ಈಗ ಒಂದು ಮಳೆ ಬರುವ ಚಾನ್ಸ್ ಉಂಟು. ಅದಕ್ಕಿಂತ ಮೊದಲು ನಾವು ವಿಡಿಯೋ ಮಾಡಿ ಮನೆಗೆ ಹೋಗುವ. ಇವತ್ತು ನಾವು ಬದ್ರಿನಾಥ್ ಟೆಂಪಲ್ ಬಗ್ಗೆ ಮಾತಾಡುವ. ಬನ್ನಿ. ಬದ್ರಿನಾಥ್ ಟೆಂಪಲ್. ಈ ಬದ್ರಿನಾಥ್ ಟೆಂಪಲ್ ಯಾವ ಸ್ಟೇಟ್ ಅಲ್ಲಿ ಇರುವುದು? ಉತ್ತರಾಖಂಡ್ ಸ್ಟೇಟ್ ಅಲ್ಲಿ ಇರುವುದು. ಯಾವ ಜಿಲ್ಲೆಯಲ್ಲಿ? ಚಮೋಲಿ ಎಂಬ ಜಿಲ್ಲೆಯಲ್ಲಿ ಇರುವುದು. ಹಾಗೆ ಇಲ್ಲಿ ದೇವರು ಇರುವುದು ಯಾರು? ಬದ್ರಿನಾಥ ಆಗಿ ವಿಷ್ಣು ಇರುವುದು, ಮತ್ತೆ ಬದ್ರಿ ದೇವಿ ಆಗಿ ಲಕ್ಷ್ಮಿ ಇರುವುದು. ಬದ್ರಿನಾಥ್ ಟೆಂಪಲ್. ಈ ಬದ್ರಿನಾಥ್ ಟೆಂಪಲ್ ಅನ್ನು 9ನೇ ಶತಮಾನದಲ್ಲಿ ಆದಿಶಂಕರರು ತೀರ್ಥ ಕ್ಷೇತ್ರ ಆಗಿ ಸ್ಥಾಪಿಸಿದರು. ಇದು ಎಷ್ಟು ಎತ್ತರದಲ್ಲಿ ಉಂಟು? ಎವಲೇಷನ್ ಎತ್ತರದಲ್ಲಿ ಉಂಟು. 3100 ಮೀಟರ್ ಎತ್ತರದಲ್ಲಿ ಉಂಟು. ಬದ್ರಿನಾಥ್ ಟೆಂಪಲ್ ನಲ್ಲಿ ಪ್ರಧಾನವಾಗಿ ಪೂಜಿಸುವ ಚಿತ್ರವು ಎಷ್ಟು ಎತ್ತರದಲ್ಲಿ ಉಂಟು? 0.30 ಮೀಟರ್ ಎತ್ತರದಲ್ಲಿ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಶೇರ್ ಮಾಡಿದ್ದು. ಈ ಬದ್ರಿನಾಥ ಟೆಂಪಲ್ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 3133 ಮೀಟರ್ ಎತ್ತರದಲ್ಲಿ ಉಂಟು. ಈ ಟೆಂಪಲ್ಗೆ ಯಾವಾಗ ಹೋಗಬಹುದು? ಏಪ್ರಿಲ್ ಅಂತ್ಯದಿಂದ ನವೆಂಬರ್ ಆರಂಭದ ಅದರ ಒಳಗೆ 6 ತಿಂಗಳವರೆಗೆ ಈ ಟೆಂಪಲ್ಗೆ ಹೋಗಬಹುದು. ಈ ಬದ್ರಿನಾಥ ಟೆಂಪಲ್ಗೆ ನಾನು ಹೇಳಿದ್ದು ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ನಾನು ಗೂಗಲ್ ನೋಡಿ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಿದ್ದು. ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಡ್ತಾನೆ. ಬೆಲ್ಲನ್ನು ಟೈಮ್ ಮಾಡಿ. ಬೆಲ್ಲನ್ನು ಟೈಮ್ ಮಾಡಿದ್ರೆ ರಪ್ಕ ನಿಮಗೆ 7 ಗಂಟೆಗೆ ವಿಡಿಯೋ ಬರ್ತದೆ. ಹಾಗೆ ಎಲ್ಲರೂ ಕಮೆಂಟ್ ಒಂದು ಮಾಡಿ, ಒಂದು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋ ಬರ್ತದೆ. ನಮ್ಮ ಊರಿನ ಒಂದು ಚಾರಿತ್ರ್ಯ ಪ್ಲೇಸ್ ಉಂಟು, ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ತೇನೆ. ಸ್ವಲ್ಪ ಡಿಲೇ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಬೈ ಬೈ. ಯಾವತ್ತು ಖುಷಿಯಾಗಿರಿ.